ಹಾಕ್ಬೇಕಾ ಇಲ್ಲ, ನ್ಯಾಚುರಲ್ ಅದು, ಯಾವುದು ಕೈಗೆ ಏನು ಹಾಕ್ಬೇಕಿಲ್ಲ, ಅವರೇ ಬರುವಂಥದ್ದಿದೆ. ಎಲ್ಲರೂ ಅವ್ರಿಗೂ ಉತ್ತಮ ಭವಿಷ್ಯ ನೋಡಬೇಕಾ? ಆ ರೀತಿ ಯಾವುದೂ ಇಲ್ಲ, ಆಪರೇಷನ್ ಇಲ್ಲ. ಇವಾಗ ರಾಜಕೀಯಕ್ಕೆ ಯಾವುದು ಪ್ರಸ್ತುತವಾಗಿದೆ, ಯಾವ ಪಕ್ಷ ಪ್ರಸ್ತುತವಾಗಿದೆ, ಸೂಕ್ತವಾಗಿರುವಂಥ ಕಾಲದಲ್ಲಿ ಸೂಕ್ತವಾದಂಥ ನಿರ್ಧಾರ ತಗೊಳ್ತಾರೆ. ಯಾರೇ ಪರಿಸ್ಥಿತಿ ವಿರೋಧವಾಗಿ ಯಾರು ಹೋಗ್ಲಿಕ್ಕೆ ಹೋಗ್ತಾರ? ಇವತ್ತು ಪರಿಸ್ಥಿತಿ ಇನ್ನೂ ಹತ್ತಿರ ಬಂದಂಗೆ, ಎಲೆಕ್ಷನ್ ಇನ್ನೂ ಹತ್ತಿರ ಬಂದಂಗೂ ಇವತ್ತು ಇನ್ನೂ ಯಾರು ನಿಲುವು ತೊಗೊಳ್ಳೋಕ್ಕೆ, ಯಾರೇ ಚುನಾಯಿತ ಪ್ರತಿನಿಧಿ ತೊಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೂಕ್ತವಾದ ಕಾಲ ಬಂದಾಗ, ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಎಲ್ಲವೂ ಕಾಲ ಅದೇ ತಿಳಿಗೊಳ್ಳುತ್ತೆ, ಅದೇ ಸೂಕ್ತವಾಗಿರುತ್ತೆ, ಎಲ್ಲ ಹರಿದು ಬರುವಂಥದ್ದಿದೆ. ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಅಧಿಕಾರಕ್ಕೆ ಬರುತ್ತೆ.